ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೋಡಿದ ವ್ಲಾಗಿನಿ ಕಂಟಿನ್ಯೂ ಆವೊಂದುಂಡು. ದೇವೇರೆ ಚೌಕಿ ಬರ್ಪಿನೆಂತು ಎರೆ ಜೋಕುಲು ಪೋಯೆರು ಅಂಚೆ ನಮಗೆಲ್ಲ ಪೋಯಲ್ಲಕ್ಲೊಟ್ಟಿಗೆ. ತ್ರಿಪುರ ಮಾತನಾಗ ಅನ್ಸಾಗ ಮೂಜಿ ತ್ರಿಪುರ ಮಾತನಾತ ಮೂಜಿ ಮಾತನಾತ ಅಂಜ ಅದೇ ತಿಲಕ್ಕಾನೆ ಬಾಕ್ಸ್ ಹೋಗ್ಸ್ಬೇಕಾಗ್ತದೆ. ಅದೇ ಅರ್ಜೆಂಟ್ ತಾನೆ ಬೈರಸ್ ದಕ್ಕದು ಬಲಿಪುವ ದೇವ್ರು ಬರ್ತಾರಾ ಏರ್ ಗರ್ನಲ್ ದಕ್ಕಿನ್ ಬೇ ವಿಕ್ಕಿಯನ್ನೇ ಗರ್ನಲ್ ದಕ್ಕೈ ಒಂದು ಹಣ್ಣು ಕಾಯಿ ಮನ್ಪವರೆ ಪೂ ಮಲ್ಲಿಗೆ ಚೂರು ಕಟ್ಟದಿಯೆ ಬೊಕ ಅಬ್ಬೊಲಿಗೆ ಕಟ್ಟದ ವರ್ಷೋಡ ಕೊರಿಯೆ ಚೌಕಿ ಪೂಜೆ ಪಿದಣ್ಣಿ ಅಜ್ಜಿ ಪುಲ್ಲಿ ದುಂಪೋತೇರು ಎಂಕಲು ಹೋಯ್ತ ಪೊಂದು ಪೂಜೆ ಆವೊಂದುಂಡು ಮೂಲ ಪೂಜೆ ಆದ್ ಬರ್ಪಲ್ ಬೊಕ್ಕ ಬರ್ಪಲ್ಗೆ ನಾನು ಉಂತುನ್ ಬೊಕ್ಕನೆ ಹತ್ತೀನಿ ನಾನು. Teacher. ಇತ್ತೆ ಆಟ ಬೇಗ ಶುರು ಆಪಿನಿರ್ದ ಹತ್ರ ಎಂಕುಲು ಚೌಕಿ ಪೂಜೆ ಅದು ಕುಲ್ಲೂರು ಮುಲ್ಪಾನೆ ಕುಡೋರು ಇಲ್ಲಡೆ ಪೋ ಪೂಜೆ ಅವರ ಹಣ್ಣು ಕಾಯ್ದು ಇದು ಬತ್ತೇರು ಮಾಮಿ ಪೋದು ಇಜಿನೆಂಕುಲು ಎಪ್ಪಲ ಒಂದೊಂದು ಅದೊಂಜಿ 10 ಪೋಪ ಅಂಡಿನಿ ಆಟ ಎಡ್ಡೆ ಪನೊಂದುಲ್ಲೇರು ಹಣ್ಣ ತೂಡುಂದುಂಡು ತೂಕ ಒಂಜಿ 11 ಮುಟ್ಟ ತೂಪಿನಿ ಎಡ್ಡೆತ್ತಂಡ 1 ಗಂಟೆ ಮುಗಿಯುನಿಗೆ ಆಟ ಅಂಚೆ 1 ಗಂಟೆ ಮುಟ್ಟ ತೂಪಿನಿ. ಆಟದವಳು ಮೈನ್ ಅಟ್ರಾಕ್ಷನ್ ಚರ್ಮುರಿ ಅತೆ ದುಮ್ಮೂರು ದಿಂಚಲು ಎಂಕುಲು ಎಲ್ಲಿ ಎಪ್ಪು ನೊಂಕು ದಿಂಚಲು ಚರ್ಮುರಿ ಎಲ್ಲ ಬೊಕ್ಕ ಪುಗ್ಗ ಮಾರ್ನಕ್ಲು ಇತ್ತೇರು ದುಂಬು ಆ ₹1 ಪುಗ್ಗ ಒಂಜಿ ಬಾರಿ ಇತ್ತು ಆ ಪುಗ್ಗ ತುಯ್ಯರ್ನೇ ಇಜ್ಜಿ ಚರ್ಮುರಿ ಬೊಕ್ಕ ಇತ್ತ ಲೇಸ್ ಚಾಟ್ ಒಂಜಿ ಫೇಮಸ್ ಆತನ ಬೊಕ್ಕ ಒಂಜಿ ಪೊಟಾಟೊ ಟ್ವಿಸ್ಟರ್ ಅಂಚ ಮೂಚಿ ಬಗ್ಗೆ ಎಲ್ಲ ಉಂಡು ಪೊಟಾಟೊ ಟ್ವಿಸ್ಟರ್ ಲೇಸ್ ಚಾಟ್ ಬೊಕ್ಕ ಚರ್ಮುರಿ. ಕಾರ್ಯ ತತ್ಪರರಾದವರು ನಾವು ಆದ್ದರಿಂದ ಈ ಪರಮ ಪಾವನವಾದ ಕೈಲಾಸ ಲೋಕದಲ್ಲಿ ಬಂದು ಸೇರಿದ ಭಕ್ತ ಸ್ತೋಮ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವ ಮೂಲಕವಾಗಿ ಪರಮೇಶ್ವರನ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಬಂದು ಸೇರಿದ ಭಕ್ತರು ಕಂಡಾಗ ಮನಸ್ಸಿಗೆ ಸಂತೋಷವಾಗಿದೆ.
ನಿಜ. ತಾರಕಾಕ್ಷ, ಸಾಮ್ರಾಕ್ಷ, ವಿದ್ಯುನ್ಮಾನ್, ಅವಧೀರಲ್ಲ, ವೀರ ವಿದ್ಯುನ್ಮಾನ್, ಮೂವರಿದ್ದೇವೆ. ತಂದೆಯಂತೆ ಮಕ್ಕಳು ತಂದೆ ನಡೆದ ದಾರಿಯಲ್ಲಿ ನಡಬೇಕು ಎಂಬಂತ ಉದ್ದೇಶವನ್ನ ಇಟ್ಟುಕೊಂಡವರು ನಾವು. ನಿಜ. ನಮ್ಮ ತಂದೆಯವರು ಸಾಮಾನ್ಯರೇ ಹೇಳು, ಪ್ರಪಂಚದಲ್ಲಿ ಅಭೇದ್ಯವಾದಂತಹ ಸಾಧನೆ ಮಾಡಿದವರು ನನ್ನ ತಂದೆಯಾಗಿದ್ದಾರೆ. ದೇವಲೋಕವನ್ನು ಯಾರೇ ದೇವತೆಗಳನ್ನೇ ನಡುಗಿಸಿದವರು, ಮೂರು ಲೋಕ ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡವರು. ಅಂತವರು ವೀರ ಮರಣವನ್ನೇ ಪಡಬೇಕಿತ್ತು. ಅದರ ಬದಲಾಗಿ ನನ್ನ ತಂದೆಗೆ ಮೋಸವ. ಆಟದವ್ರು ಒನಸಲೆಪ್ಪುಂಡು ಪೂರಿ ಗಸಿ ಬೊಕ ಮುಂಚಿ ಫ್ರೈ ಒನಪ್ಪು ಸಾಂಬಾರು ಗಸಿ ಮತ್ತು ಎತ್ತನು ಒನಸ ಎಡ್ಡೆ ಎತ್ತಂಡು ಪಾಯಸ ಎತ್ತಂಡು ಹೋಳಿಗೆ ಎತ್ತಂಡು ಅಂಚನೆ ಆಟಲು ಎಡ್ಡೆ ಎತ್ತಂಡು ಎಂಕ್ಲು ಒಂಜಿ 11 ಗಂಟೆ ಪೋಪಿನಿಟ್ಟು ಇತ್ತ 10-11 ಗಂಟೆಗೆ ಅಂಡ ಆಟ ಎಡ್ಡೆ ಎತ್ತಿನ ಹತ್ರ ಪೋರ ಮನಸ್ಸಾಯ್ಜಿ. ನನ್ನದಿರಲಿ, ನಾನೆಷ್ಟು ಏನು ಅನ್ನೋದಲ್ಲ ವಿಷಯ. ಅದು ನನಗದೇ ನಾನು ಏನಾದರೂ ಆಗಿದ್ದರೇನೇನಾದರೂ ಹೌದಾಗಿದ್ದರೆ ಅದು ಗೃಹಿಣಿಯಾದಂತಹ ನಿನ್ನ ಮೇಲ್ಮೈ. ಮತ್ತೆ ಬೇಕು ಪ್ರಭು, ಏನ್ ನನ್ನ ಉದಾಸೀನ ತೆಗಿತೀರಿ ನೀವು? ಉತ್ಸಾಹ ಬರಬೇಕು. ಉತ್ಸಾಹ ಈಗ ಬೇಡ. ಉತ್ಸಾಹ ಎಂತದಕ್ಕೆ ಈಗ? ದೇವೇಂದ್ರ ಪದವಿಯನ್ನು ಏರಿದವನಿಗೆ ಶಚಿ ಎಷ್ಟು ಪ್ರಧಾನ ಅನ್ನುವುದನ್ನು ನೀನು ಹೇಳಿಕೊಡಬೇಕಾದ ಅಗತ್ಯ ಇಲ್ಲ. ಆ ಪದವೀಧರನಾದವನಿಗೆ ಅದು ಗೊತ್ತಿರ್ತದೆ. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಇದು ಹೊಸ ತೈಸಲ ಮಾಡಿಸ್ತದೆ. ನಾನು ಅದು ಹೋಗುವಾಗಲ್ಲ ಹೇಳಿ ಹೋದ್ರು. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ನಾನೀಗ ಕರ್ಕೊಂಡು ಬರ್ತೇನೆ ಅವಳು ಶಚಿಯನ್ನು. ಅವಳು ಆಗ ನಿನಗೆ ತಂಗಿ ಆಗುತ್ತಾರೆ. ಕೇಳಬೇಕಂತ ಇಲ್ಲ, ನೀನು ವಿಶಾಲವಾದ ಬುದ್ಧಿ ಇರುವವಳು. ನಾನು ಕರ್ಕೊಂಡು ಬಂದ ಶಚಿಯನ್ನು ಅಕ್ಕ ಅನ್ನುವಂಥ ಭಾವದಿಂದ ದಾಷ್ಟ್ಯ ತೋರಿಸದೆ, ಪ್ರೀತಿ ಇಲ್ಲ, ಮಮತೆ ಇಲ್ಲ, ವಾತ್ಸಲ್ಯದಿಂದ ನೀನು ಸಹಬಾಳ್ವೆಯನ್ನು ಮಾಡುವೆಯಾ? ಈ ಪ್ರಶ್ನೆ ತರಬೇಕು. ಏಕೆಂದರೆ ಬರುವವಳು ನಿನಗೆ ಸವತಿಯಾಗುತ್ತಾಳೆ. ಸವತಿಯನ್ನು ಕರ್ಕೊಂಡು ಬರ್ತೀರಿ. ಆ ಮತ್ಸರ ನನಗಿಲ್ಲ ಪ್ರಭು. ಸವತರ್ಯವಿಲ್ಲ, ಆದರೂ ವಿವೇಕ ಕೃತಿಯಿಲ್ಲ. ಯಾಗವನ್ನು ಯಜನವನ್ನು ಮಾಡುತ್ತಾ ಕಾಲ ಕಳೆಯುವವರು ನಾವು. ಯಾಗ ಯಜನಗಳನ್ನು ಯಾಕೆ ಮಾಡಬೇಕು? ಆ ಮೂಲಕವಾಗಿ ದೇವತೆಗಳು ಸಂತೋಷಗೊಳ್ಳುತ್ತಾರೆ. ಅವರು ಸಂತೋಷಗೊಂಡದ್ದು ಹೌದು ಅಂತಾದ್ರೆ ಸಕಾಲದಲ್ಲಿ ಮಳೆಯನ್ನು ಬೆಳೆಯನ್ನು ಕರುಣಿಸುತ್ತಾರೆ. ಮಳೆ ಬಂದ್ರೆ ಬೆಳೆ, ಮಳೆ ಇಲ್ಲದೆ ಇದ್ರೆ ಬೆಳೆ ಇರುವುದು. ಹಾಗೆ ನಾವು ಅದೆಷ್ಟೋ ಯಾಗಗಳನ್ನು ಮಾಡಿದವರು ಕಾಲ ಕಾಲಕ್ಕೆ ಮಳೆ ಬರ್ತಾ ಇದ್ದದ್ದು ಹೌದು. ಆದ್ರೆ ಈ ಹೊತ್ತಿಗೆ ಗಮನಿಸಿದ್ರೆ ಮಳೆ ಬಾರದೆ ಅದೆಷ್ಟೋ ಸಮಯವೇ ಕಳೆದು ಹೋಯಿತು. ಬರವೇ ಆವರಿಸಿಕೊಂಡಿದೆ, ಭೂಮಿ ಬರಡಾಗಿದೆ. ಹೀಗೆ ಮುಂದುವರಿಯಿದರೆ ಪ್ರಾಪಂಚಿಕರಿಗೆ ಬದುಕುವುದಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿ ಬರುವಂತಹ ಉದ್ದೇಶವೇ ಅದು. ಲೋಕ ಕಲ್ಯಾಣಕ್ಕೆ ಬೇಕಾಗಿ ವರ್ಷಾಕರ್ಷಣ ಯಾಗವನ್ನು ಮಾಡಬೇಕೆನ್ನುವಂತಹ ಕಾರಣದಿಂದಲೇ ಬಂದವರಿದ್ದೇವೆ. ಸಕಲ ಪರಿಕರಗಳನ್ನು ತಯಾರಿಸಿಕೊಂಡಿದ್ದೇವೆ. ಹಾಗಾಗಿ ಸಂಕಲ್ಪವನ್ನು ಮಾಡಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಯಾಗದ ಕಾರ್ಯದಲ್ಲಿ ಮುಂದುವರಿಯುತ್ತೇವೆ. ಆಟ ಒಂತಿನಕ್ಕನೆ ಚಾಲ ಬರ್ತದೆ. ಚಾ ತೊಟ್ಟಿಗೆ ಚಟ್ಟ ಮಾಡಿ ಕೈಟ ಆಟಾಡ್ದಂತ ಚಾ ಉಂಡು ಚಟ್ಟ ಮಾಡಿ ಚಕ್ಕೆಲ್ಲ ಬೀಡು ಬಂದದಲ್ಲ. ಒಂದೊಂದು ಜಾತಿ ಹೆಚ್ಚು ಮಾಡ್ತಾ ಹೋಗುದು ಕ್ರಮ ಹಾಗೆ. ಇದು ಆ ಜಾತಿಯ
ಅದು ಅಲ್ಲ. ಹಾಗಿದ್ರೆ ಯಾರಾಗಿರಬಹುದು ನಿನ್ನನ್ನು ನೋಡಿದ್ರೆ ಇನ್ನೊಬ್ಬರೊಂದಿಗೆ ಹೋಲಿಸಿ ಓ ಅವಳಂತೆ ಇವಳು ಅನ್ನೋ ಹಾಗೆ ಒಂದು ನಿರ್ಣಯವನ್ನು ಕೈಗೊಳ್ಳಬಹುದಾದ ಅವಕಾಶವೇ ಇಲ್ಲ. ಎಣೆ ಇಲ್ಲದಿಹ ಮುತ್ತುರನ್ನೆ. ಇಂಚಿನ ಮಲ್ಲ ವೇಷ ಬಂದಾಗ ವಿಷುಕ ಪೋಡಿಗೆ ಹಾಪಿನಿ ಐಕಾಯ ಕುಲೊಂದಿನಲ್ಲೇ ಬಂದಿನಿ ಉಂತಲೆ ಯಾವ ಒಂದು ಮುಖೆಂಡ ದೊಡಮ್ಮ ನಮ್ಮ ಲಾಂಗ್ ಮಂತ್ಲೆ ಪಂಡ ಅಡೆತು ಯಾರು ಬರ್ಚಾಗ ಮಲ್ಲ ವೇಷ ಬಂದಾಗ ನೆಟ್ಟು ಸೌಂಡ್ ಮತ್ತು ಜಾಸ್ತಿ ಇಪ್ಪುಂಡು ಮಲ್ಲ ವೇಷ ಬಂದಾಗ ಮೊಕ್ಕ ಇಂಚಾಕಲು ಪಾತೆರ್ನ ಪುರ ಅಂಚಿ ತೂವೊಂದಿತ್ತೆ ಅಕಲು ಮಲ್ಲ ದಾಂಡಲಜಿ ಕನ್ನಡ ಪಂಡ ಒಂದೊಂದಿತ್ತೆ ಅರ್ಥ ಆಪನ ಅಂಗನಡಿ ಹೋಗ್ಬೇಕು ಹೌದುಗೆ ಅಂಚ ಪುರ ಬಂದೊಂದಿತ್ತೆ ಇಂಚೆ ಸೌಂಡು ಮತ್ತು ಜಾಸ್ತಿ ಇಪ್ಪನಾಗ ಪೊಡಿಗೆ ಎಲ್ಲ ಕಾಪುಂಡು ದೊಡಮ್ಮ ನಮ್ಮ ಲಾಗ್ ಮಂತ್ಲೆ ಮಾತಾಡೋದಕ್ಕೆ ನೀನು ಬಂದವನಿದ್ದೀಯ ಇದೋ ಹೇಳುತ್ತಿದ್ದೇನೆ. ಯಾವ ಉದ್ದೇಶವನ್ನು ಇರಿಸಿಕೊಂಡು ಬಂದವನಿದ್ದೀಯ ಅದನ್ನು ಹೇಳಿ ಇಲ್ಲಿಂದ ಹೊರಟು ಹೋದರೆ ಇಲ್ಲದಿದ್ರೆ ನನ್ನ ವಿಷಪೂರಿತವಾದಂತಹ ವಿಷದಿಂದ ಕಚ್ಚಿಕೊಂಡು ಹಾಕುತ್ತೆ. ನೀನು ಕಚ್ಚುವ ಮೊದಲು ನಿನ್ನ ಬಾಲವನ್ನು ಹಿಡಿದು ಭೂಮಿಗೆ ಬಾಡಿ ದೊಡ್ಡ ವಿಶಾಲ ಹೃದಯ. ಅಲ್ಲಿ ಮತ್ತೆ ಹೋಗುವ ಇಲ್ಲಿಗೆ ಮೊದಲು ಬರುವಂತ ಇಲ್ಲಿಗೆ ಹೋಗೋದು ಇಲ್ಲಿ ಮುಗಿಸಿಯೇ ಹೋಗಿ ಮನಸ್ಸು ಇಲ್ಲಿಗೆ ಮುಗಿಸಿಯೇ ನಾವು ಹೋಗುದು. ಕ್ರಮ ಉಂಟು. ಈಗ ಗೊತ್ತಿಗೆ ಫಲಹಾರ ಇಲ್ಲ ನಾವು ಬರುವಾಗಲೇ ತಕೊಂಡು ಫಲಹಾರ ಬೇಡ. ಎಲ್ಲೆಲ್ಲಿ ಹೋದಲ್ಲೆಲ್ಲ ಹಾಗೆ ತಿನ್ನುವುದಿಲ್ಲ ಅವರು. ಇಲ್ಲ ಅವರು ಹಚ್ಚುವಾದ್ರೆ ಹೇಳುದಿಲ್ಲ. ಅದಕ್ಕೆ ಹೇಳಿದ್ರೆ ನೀವು ಮನುಷ್ಯರೇ ಅಲ್ಲ ಅಂತ. ಅಲ್ಲ ಓದಲ್ಲಿ ಅದು ಅವರದ್ದು. ಓದಲ್ಲೆಲ್ಲ ತಿಂದ್ರೆ ಏನಾಗುತ್ತದೆ, ಯಾರು ಹೇಗೆ ಬಡಿಸ್ತಾರೆ ಅಡಿಗೆ ಮಾಡಿದ್ರೆ ಗೊತ್ತಾಗುದಿಲ್ಲ. ಅವರ ಸಂಕಲ್ಪದೊಂದು ಪ್ರಭಾವ ಇವರ ಮೇಲೆ ಬೀಳ್ತದೆ. ಅದರಲ್ಲಿ ಧನಾತ್ಮಕ ಋಣಾತ್ಮಕ ಹೆಚ್ಚಿರುವುದುಂಟ. ಅದಕ್ಕೆ ಓದಲ್ಲೆಲ್ಲ ತಿನ್ನುವ ಕ್ರಮ ಈಗ ಹೇಳುವಾಗ ಕೂಡ ಹಾಗೆ ತಿನ್ನುವುದೇ ಇಲ್ವೋ ಹೇಗೆ ನೀವೇ ಮಾಡಿ ಕೈಯಲ್ಲಿ ಆಗಲ್ಲ. ಸೇರಿದಲ್ಲಿಗೆ ಹೋಗಿ ಅವರ ಮುಂದೆ ಅವರದ್ದಂತ ವಿಚಾರಗಳನ್ನು ಹೇಳು. ಏಕಾಂತ ಅಂತ ಹೇಳಿದ್ರೆ ಯಾರಿಗೆ ಬೇಕು ಅವರಿಗೆ ಹೇಳುವಾಗ ಒಬ್ಬರಿಗೆ ಚಪ್ಪಲ್ ಉಂಡ ಪಾಡಿಯಾರೆ. ಹಾಗಾದ್ರೆ ನನ್ನ ಇಚ್ಛೆಯು ಅದೇ. ಬೇಡಿಕೆಯು ನಮಗೆ ಅದೇ ವಿಶೇಷವಾಗಿ ಕರೆಸಿದ್ದದಕ್ಕೆ ಅದೇ ನಡೆಯಲ್ಲಿ ಒಳ್ಳೇದು. ಬರುವಾಗ ಕೆಲವರೆಲ್ಲ ಹೇಳಿದ್ರು ನಮ್ಮ ಮನೆಗೆ ಕೂಡ ಬರ್ಬೇಕು ಅಂತ ಹೇಳಿದ್ರು. ನಾವು ಇಲ್ಲಿದ್ದು ಮುಗಿಸಿ ಮುಗಿಸಿ ಅವರ ಮನೆಗೆ ಹೋಗಿ ಏಕಾಂತ ಅಂತ ಹೇಳಿದ್ರೆ ಏಕಾಂತ ಅವರಿಗೆ ಏಕಾಂತ ಇರ್ಲಿ. ನೀವೊಂದು ಸ್ವಲ್ಪ ಯಾವತ್ತೂ ನಂಬಿ ವಾಹನನಾಗಿ ನಾನು ಸಾಧುವವ. ಆದ್ರೆ ಇದು ಹೀಗಲ್ಲ. ಅವರನ್ನು ವಧಿಸುವುದಕ್ಕಾಗಿ ಭೂಮಿಯನ್ನಾರತವನ್ನಾಗಿಸಿದ್ದಾನೆ, ನಮ್ಮನನ್ನೇ ಸಾರಥ್ಯನ್ನಾಗಿಸಿದ್ದಾನೆ. ಮೇರು ಪರ್ವತವೇ ನನ್ನ ಬಿಲ್ಲು, ನರಸಿಂಗಿನಿಯ ವಾಸುಕಿ. ಇದೋ ನೋಡು ವೈಷ್ಣವಾಸ್ತ್ರ. ಹಾಗಾಗಿ ತಡ ಮಾಡುವುದಿಲ್ಲ, ಸಾಗೋಣ. ಒಂದಾದವರು ಹಾಗೆಂದು ಈ ಹೊತ್ತಿಗೆ ಪರಮೇಶ್ವರ ಕಾಳಗಕ್ಕಾಗಿ ಬಂದಿದ್ದಾನೆ.
ಅನ್ನುವಂತಹದ್ದು ಜಗದಗನೆ ಉರಿಯುತ್ತಾ ಇದೆ. ತ್ರಿಪುರಾಸುರರ ವಧೆಯೂ ಆಕೆ. ಎಂಕ್ ಹಾಪಿನಾತಿಯಲ್ಲಿ ಎಲ್ಲಿ ಕ್ಲಿಪ್ಪಿಂಗ್ ದೆತ್ತದ ಕೆಲವರಿಗೆ ಏನೇ ಮತ್ತು ಆಟ ಅಥವಾ ಇಂಟ್ರೆಸ್ಟ್ ಉಂಡು ಇಷ್ಟ ಉಂಡು ಅಕ್ಲೆ ಒಂಜಿ ಎಲ್ಲಿ ಒಂಜಿ ವ್ಲಾಗ್ ಮಂತ್ ಪಾಡ್ದೆ ಲಾಸ್ಟ್ಗೆ ಮುಂದೆ ತ್ರಿಪುರ ಬಸ್ ಮಾಪುಂಡು ನನ್ನ ಇಂಕೊಲ್ಲ ಇಲ್ಲಡೆ ಪಿದಾಡ್ನಿ ಬರ್ತಿ 1 ಗಂಟೆ ತುಂಬೆ ಆಟ ಮುಗಿದಿತ್ತನೆ ವರ್ಷನ ಡ್ರೆಸ್ ಚೇಂಜ್ ಮಾಡಿದ್ಲ ಕೈ ಕರ್ಸಲ್ಲಿ ತೆಕ್ಕ್ಯಾನ ಫಸ್ಟ್ ಟೈಮ್ ಫುಲ್ ಆಟ ತಿನ್ನದ ನನ್ನ ತೆಕ್ಕೊಡುವೆ ಕೈಕಾರ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನೀಟಿಗೆ ಎಂಡ್ ಮಂತೊಂದುಲ್ಲೆ ನಾನು ಎಲ್ಲದ ವ್ಲಾಗ್ ಇನ್ನಿತ್ತ ವ್ಲಾಗ್ ಏರಿಗೆ ಮತ್ತೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಚನೆ ಕಮೆಂಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ.